ಸಿಇಟಿ ಪರೀಕ್ಷಾ ಸಂದರ್ಭ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿರುವ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿರುವ ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಸರ್ಕಾರದ ಹಿಂದೂ ವಿರೋಧಿ ನೀತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಟಿಪಳ್ಳ ಗಣೇಶಪುರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹೋಗಬಾರದು ಅಂತ ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿರುವುದರ ಹಿಂದೆ ಅಧಿಕಾರಿಗಳ ಕೈವಾಡ ಇದೆ. ಆದರೆ ಈ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದವರು ಯಾರು? ಇದಕ್ಕೆಲ್ಲ ಸರ್ಕಾರವೇ ನೇರ ಹೊಣೆ. ಸರ್ಕಾರವು ಇದನ್ನ ಅಧಿಕಾರಿಗಳು ಮಾಡಿತ್ತು ಅಂತ ಹೇಳುತ್ತೆ. ಆದರೆ 3 ಜಾಗದಲ್ಲಿ ಇದು ಆಗಲು ಹೇಗೆ ಸಾಧ್ಯ? 3 ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿದ್ರೆ ನಾವು ಮೌನವಾಗಿ ಮನೆಯಲ್ಲಿ ಕುಳಿತುಕೊಳ್ಳೋದು ಹೇಗೆ ಸಾಧ್ಯ? ನಾವು ಎಷ್ಟರವರೆಗೆ ಆ ಜಾತಿ ಈ ಜಾತಿ ಬಿಲ್ಲವನಿಗೆ ಆಗಿದೆ, ಬಂಡರಿಗೆ ಆಗಿದೆ, ನನಗೆ ಆಗಿಲ್ಲ ಅಂತ ಮನಸ್ಥಿತಿಯಲ್ಲಿ ಕೂತ್ರೆ ಕತ್ತರಿಸುವ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅಂತಹ ಸ್ಥಿತಿ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಹಿಂದೂ ಸಮಾಜ ಎತ್ತಗಡೆ ಹೋಗ್ತಾ ಇದೆ, ಎತ್ತಗಡೆ ಹೋಗಬೇಕಾಗಿದೆ. ನಾವೇನು ಮಾಡ್ತಾ ಇದ್ದೇವೆ, ನಾವು ಏನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ಚಿಂತನೆ ಆಗಬೇಕಂತ ಅಗತ್ಯತೆ ಖಂಡಿತ ಇದೆ. ಯಾಕಿದ್ರ ಅಗತ್ಯತೆ ಇದೆ? ಭಾರದ್ವಾಜವರು ಮಾತಾಡ್ತಾ ಹೇಳಿದರು, ಅದಕ್ಕಿಂತ ಹಿಂದೆ ಮಾತಾಡಿದಂಥ ಹಸ್ರನ್ ಅವರು ಹೇಳಿದರು, ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿ ನೀವು ಆ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ತಡೆಯುವಂಥ ಕೆಲಸ ಕೆಲವು ವ್ಯಕ್ತಿಗಳು ಮಾಡ್ತಾರೆ. ಸರ್ಕಾರ ಹೇಳ್ತದೆ ಅದು ನಂದಲ್ಲ, ಅದು ಅಧಿಕಾರಿಗಳು ಯಾರೋ ಮಾಡಿದ್ರಂತ. ಅಧಿಕಾರಿಗಳು ಯಾರದ್ದು? ಸರ್ಕಾರದ ಅಧಿಕಾರಿಗಳೇ. 3 ಜಾಗದಲ್ಲಿ ಅದು ಹೇಗಾಗ್ತದೆ? ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ವಿಷಯ ಆಗ ಬರ್ತದೆ ಅನ್ನೋದು ಮುಖ್ಯ ಇಲ್ಲಿ. 3 ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿದಾಗ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಯಾರೋ ಮೂಜಿ ಬ್ರಾಹ್ಮಣರನ್ನ ಜನಿವಾರ ಕತ್ತರಿಸ್ಯಾರಪ್ಪ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇರ್ತೇವ? ಅಥವಾ ನಾಡಿದ್ದು ಇವತ್ತು ಬ್ರಾಹ್ಮಣರಿಗಾಗಿದೆ, ನಾಳೆ ಶೆಟ್ಟರಿಗೆ ಆಗ್ತದೆ, ಬಿಲ್ಲವರಿಗೆ ಆಗ್ತದೆ, ದೇವಾಡಿಗರಿಗೆ ಆಗ್ತದೆ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಬರ್ತದ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆ ನಮ್ಮನ್ನು ಕಾಡದಿಟ್ರೆ ಮುಂದೆ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ.